ಕೆಂಪು ಕೆನ್ನೇರಳಿ ಬಿಳಿ ಮೂಲಂಗಿಗೂ ಇದು ಅತಿ ಹೆಚ್ಚು ಮೂಲಂಗಿ ರಫ್ತು ಮಾಡುವ ದೇಶವಾಗಿದೆ ಚೀನಾ ದೇಶ. ಕೊರಿಯಾ ಮೂಲಂಗಿ ಬೇರೆಯದೇ ಆಗಿದ್ದು ಹೆಚ್ಚು ದಟ್ಟತೆಯ ದಪ್ಪನೆಯದಾಗಿದೆ. ಅತಿ ಹೆಚ್ಚು ಬೆಳೆಯುವ ಮತ್ತು ರಫ್ತು ಮಾಡುವುದರಲ್ಲಿ ಚೀನಾ, ಭಾರತ, ಟರ್ಕಿ ಮೊದಲ 3 ಸ್ಥಾನಗಳಲ್ಲಿ ಇವೆ. ಚೀನಾ 14,000 ಹಡಗು ಭರ್ತಿ ರಫ್ತು ಮಾಡುತ್ತದೆ. ಇದು ಪ್ರಪಂಚದ ಒಟ್ಟು ರಫ್ತಿನ 20% ಭಾರತ 14%, 11,000 ಹಡಗು ಭರ್ತಿ ಹಾಗೂ ಟರ್ಕಿ ಒಟ್ಟಾರೆ 11% ರಫ್ತು ಮಾಡುತ್ತದೆ. ಉತ್ತರ ಅಮೆರಿಕ, ಯುರೋಪ್, ಪಶ್ಚಿಮ ಏಷ್ಯಾ ಆಮದು ಮಾಡಿಕೊಳ್ಳುತ್ತದೆ. ಅಡುಗೆ ಹಾಗೂ ಸಲಾಡ್ಗೆ ಬೇಡಿಕೆ ಇದೆ. ಈಜಿಪ್ತಿನ ಆ ಕಾಲದ ಕಟ್ಟುವ ಕೆಲಸದವರು ಹಸಿ ಮೂಲಂಗಿ ತಿಂದು ಉತ್ಸಾಹ ತುಂಬಿಸಿಕೊಳ್ಳುತ್ತಿದ್ರು. ಕ್ರಮ ಪ್ರಕಾರ ಕೃಷಿ 2000 ವರ್ಷದಿಂದ ಆರಂಭವಾಗಿದೆ. 3-4 ವಾರದಲ್ಲಿ ಕೆಲವು ಬೆಳೆಯುತ್ತವೆ. ಬೇರು, ಗಡ್ಡೆಯಿಲ್ಲದೆ ಎಲೆಗಳನ್ನು ಅಡುಗೆಗೆ ಬಳಸುವವರಾದರೂ ಬಹುತೇಕ ಎಸೆಯುವವರು. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.